ದೇವರು ಎಲ್ಲರಿಗೂ ಒಂದೇ. ಅವರವರ ಧರ್ಮ ಅವರಿಗೆ ದೊಡ್ಡದು. ಎಲ್ಲ ಶಾಲಾ ಕಾಲೇಜುಗಳಲ್ಲಿ ವಸ್ತ್ರ ಸಂಹಿತೆಯನ್ನ ಕಡ್ಡಾಯ ಮಾಡಿ, ಆದರೆ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ತಲೆಗೆ ಹಾಕುವ ಸ್ಕಾರ್ಫ್ ತೆಗೆದುಹಾಕಲು ಸಾಧ್ಯವೇ ಇಲ್ಲ. ಹೈಕೋರ್ಟ್ ತೀರ್ಪು ಖಂಡಿಸಿ ನಾವು ಸುಪ್ರೀಂ ಕೋರ್ಟ್ ಮೆಟ್ಟಿಲು ಏರಲಿದ್ದೇವೆ ಎಂದು ಮುಸ್ಲಿಂ ಸೆಂಟ್ರಲ್ ಕಮಿಟಿಯ ಅಧ್ಯಕ್ಷ ಕೆಎಸ್ ಮೊಹಮ್ಮದ್ ಮಸೂದ್ ಹೇಳಿದ್ದಾರೆ. ಹಿಜಾಬ್ ಕುರಿತಂತೆ ಹೈಕೋರ್ಟ್ ತೀರ್ಪಿಗೆ ಪ್ರತಿಕ್ರಿಯೆ ನೀಡಿರುವ ಅವರು, ದೇವರು ನಮ್ಮ ಕೈ ಬಿಡುವುದಿಲ್ಲ, ದೇವರು ಎಲ್ಲರಿಗೂ ಒಂದೇ ಅಲ್ವಾ? ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಲಾ ಆಡಳಿತ ಮಂಡಳಿ ಅದರದ್ದೇ ಆದ ಡ್ರೆಸ್ ಕೋಡ್ ಮಾಡ್ತಾ ಇದೆ. ಇಲ್ಲಿ ಎಲ್ಲ ರಾಜಕೀಯ ನಡೆದಿದೆ. ನಿಮ್ಮ ರಾಜಕೀಯಕ್ಕೆ ನಮ್ಮ ಮಕ್ಕಳಿಗೆ ಅನ್ಯಾಯ ಮಾಡಬೇಡ್ರಿ. ನಾವೆಲ್ಲರೂ ಶಾಂತಿ ಕಾಪಾಡುವ ಕೆಲಸವನ್ನ ಮಾಡಬೇಕು ಎಂದ್ರು. ನಾವು ಹೈಕೋರ್ಟ್ ತೀರ್ಪನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಎಂದ್ರು. ಆ ಮಕ್ಕಳಿಗೆ ಕೊಡಲೇಬೇಕು. ಆಗೋಸ್ಕರ ಈಗ ನಾವು ಸುಪ್ರೀಂ ಕೋರ್ಟ್ಗೆ ಬರ್ತಾ ಇದ್ದೇವೆ. ಹೈಕೋರ್ಟ್ ನಾವು ಒಟ್ಟಿಗೆ ಹೋಗ್ತೇವೆ, ಬಟ್ ವಿ ಆರ್ ಗೋಯಿಂಗ್ ಟು ಹೈಕೋರ್ಟ್. ನೋಡುವ, ದೇವರಿದ್ದಾರೆ, ಲಾಸ್ಟ್ ದೇವರಿದ್ದಾರೆ. ದೇವರು ಎಲ್ರಿಗೂ ಒಂದೇ. ಈಗ ನಾನೇ ಕೂತ್ಕೊಂಡ್ರೆ ದೇವ್ರು ನನಗೆ ಹಿಜಾಬ್ ಕೊಡ್ಬೇಕಲ್ಲ. ಯಾವ ನಾನು ಮಾತಾಡೋ ದೇವರು ನನ್ನ ತಲೆಯಲ್ಲಿ ಹಾಕದಿದ್ದವ್ರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರದಲ್ಲಿ ಈಗ ನಮ್ಮ ಸರ್ಕಾರದ ಮೇಲೆ ನನ್ನ ಭಾಳ ಒಂದು ಅನಂತ ಕಡೆಗಳಿಗೆ ಹೇಳಿದರೆ, ತಾವು ದಯಮಾಡಿ ನಿಮ್ಮ ಕೋಡ್ ಯಾವುದು ಕೋಡ್ ಇದು ಶಾಲಾ ಕೋಡ್ ಉಂಟಲ್ಲ, ಮೊದಲು ಇತ್ತ, ಮೊದಲು ಇತ್ತ, ಇದೇ ತೋರಿಸಿ. ಈಗ ನೀವು ಮಾಡಿದ ಯಾವುದು ಹೇಳಿ? ಹಿಜಾಬ್ ಇಟ್ಕೊಳ್ಳಿಕ್ಕೆ ಯಾವುದು ನಿಮ್ಮ ಇದು ಶಾಲೆಯಲ್ಲಿ ಯಾವ ಕೋಡ್ ಮಾಡಿದ್ದೀರಿ? ಡ್ರೆಸ್ ಕೋಡ್ ಯಾವುದು ಮಾಡಿ, ಡ್ರೆಸ್ ಕೋಡ್ ಮಾಡಿ ನಾವು ಮಾಡ್ತೇವೆ, ಎಲ್ಲ ಮಾಡಿ. ಆದರೆ ತಲೆ ಇನ್ನು ತೆಗಿಲಿಕ್ಕೆ ಸಾಧ್ಯವೇ ಇಲ್ಲ. ರಾಜಕೀಯವೇ ಇದು. ಉಡುಪಿ ನಡೆದಂತೆ ಎಲ್ಲ ರಾಜಕೀಯವೇ. ಬೆಟರ್ಮೆಂಟ್ ಕಮಿಟಿಯಲ್ಲಿ ನಾನಿದ್ದವನು ರೀ, ಮೈನಾರಿಟಿ ಕಮಿಷನ್ ಚೇರ್ಮನ್ ಇದ್ದವನು ನಾನಿದ್ದವನು, ನನಗೆ ಗೊತ್ತಿದೆ. ಯಾರು ನನ್ನ ಹತ್ರ ಬಂದು ಕೇಳಿ, ಯಾರು ಗಣೇಶನ ಚೀಫ್ ಮಿನಿಸ್ಟರ್ ಬಂದು ಕೇಳಿ ನನ್ನ ಹತ್ರ. ಆ ರುದ್ರೇಗೌಡನ ಮೊದಲು ಕರ್ಕೊಂಡು ಬರಲಿ ನನ್ನ ಎದುರಿಗೆ, ನಾನು ಹೇಳ್ತೇನೆ. ನಂದು ಮೈನ್ ಈಗಲೂ ಅದೇ ರುದ್ರೇಗೌಡ, ಈಗಲೂ ಅದೇ ರುದ್ರೇಗೌಡ ಪೈಲೆ ಪನಿಷನ್ ಮಾಡಿ ಡಿಸ್ಮಿಸ್ ಮಾಡಿ ಅದೇ ತೋರಿಸಿ ಮತ್ತೆ ಮಾತಾಡೋಣ. ಮಕ್ಕಳಿಗೆ ಅನ್ಯಾಯ ಮಾಡಲಿಕ್ಕೆ ಹೋಗಬೇಡಿ ಪ್ಲೀಸ್. ನಾನು ಭಾಳ ಆನಂದ ಸರ್ಕಾರ ಕೇಳ್ತಾ ಇದ್ದೀನಿ, ಆದೇಶ ಮಾಡಲಿಕ್ಕೆ ಹೋಗಬೇಡಿ. ಸರ್ಕಾರ ಕೊಟ್ಟಿದೆ, ತಾವು ಅದನ್ನು ದಯಮಾಡಿ ಒಳ್ಳೆಯ ರೀತಿಯಲ್ಲಿ ನೀವು ಮಾಡಿ. ಸರ್ಕಾರದ ಚೀಫ್ ನಾನು ನಮ್ಮ ಪ್ರೈಮ್ ಮಿನಿಸ್ಟ್ರಿಗೆ ಅಪೀಲ್ ಮಾಡ್ತಾಯಿದ್ದೀನಿ, ಎಲ್ಲರ ಮಾನ್ಯ ಪ್ರಧಾನಮಂತ್ರಿಗಳು ತಾವು ಪ್ಲೀಸ್ ಒಟ್ಟಿಗೆ ಕರಿ, ಎಲ್ಲ ಥರ ಮಾತಾಡಿ ಒಂದು ಸಾಲ್ವ್ ಮಾಡಿ. ಅದು ದೇವರು ಒಳ್ಳೇದು ಮಾಡಿ, ಶಾಂತಿ ಎಲ್ಲರೂ ನಾನು ಕೇಳ್ತಾಯಿದ್ದೀನಿ. ಶಾಂತಿಯನ್ನು ಫಸ್ಟ್ ಮಾಡ್ಕೊಳ್ಳಿ, ಮತ್ತೆ ನೋಡುವ.